ರಾಜ್ಯದ ಬತ್ತಿನಕ್ಲೇನು ಕ್ವಾರಂಟೈನ್ ಕುಲ್ಲಾವನ ವಿಷಯದ ಬಗೆಟ್ ಶಾಸಕರು ಶ್ರೀ ಯುಟಿ ಖಾದರ್ ಬೆಳ್ಮ ಗ್ರಾಮ ಪಂಚಾಯತ್ ಆ ಪರಿಸರದ ಮಾತಾ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೊಟ್ಟಿಗೆ ಸೋಮವಾರ ಕಾಂಡೆ ವಿಶೇಷ ಸಭೆ ನಡೆಪಾಯಿರು. ನಮ್ಮ ಊರ್ದಕ್ಕೂ ಬಾಂಬೆ ಗುಲ್ಬರ್ಗ ಬೇತೆ ಬೇತೆ ಕಡೆ ಅಪ್ಪಲಿತ್ತೆ ಇಂಚಿ ಬರಬೇಕು. ಇಂಚಿ ಬಂದಾಗ ಫೋನ್ ನಿಕ್ಲೇನು ಫಸ್ಟ್ ನಿಕ್ಲೇನು ಊರು ಮುಕ್ಲೇನು ಉಂತಾವನಿ ಊರು ಜಾಗೆ ದಾದಂದಿಚ್ಚಿ ಅಧಿಕಾರ ಪೂರಕ ಫಸ್ಟನೇ ಇಚ್ಚಿ ಐಕೆ ಇಂಗುದಾದ ಮುನ್ನ ಇದೇವಂತ ಬಂದಾಗ ಸುಳ್ಳು ನಮ್ಮ ಊರಿಗೆ 8 ಜನ ಬರ್ಪೇರು ಆ ಪಾಸ್ಗೆ ಅಪ್ಲೈ ಮಾಡಿದ್ದೀರ ಪೂರ ಕಾಪಿ ತಂದು ಪೂರ ಗ್ರಾಮದ ಕೇಳಿ ಕೋರ್ಕೊಂಡು ಬುಕ್ಕ ಈ ಗ್ರಾಮೀಣ ಈ ಒಂದು ಗ್ರಾಮೀಣ ಮಟ್ಟದ ಈ ನಮ್ಮ 10 ಗ್ರಾಮ ನಮ್ಮ ಇದ್ದಾದ ಉಂಟ ಐಟೆ ಬರ್ಪನಾಗ ಒಂದು ಜಾಗೆ ಇತ್ತ ಬಂದಾಗ ಹಾಸ್ಟೆಲ್ ಉಂಟು ಈ ಹಾಸ್ಟೆಲ್ ಉಂಟು ಅಪ್ಪದ ಹಾಸ್ಟೆಲ್ ಬರ್ತೇವೆ ಕಡಿದ ಹೂ ಹಾಸ್ಟೆಲ್ ಇಲ್ಲ ತಗೊಂಡಾಗ ಕನ್ಫ್ಯೂಷನ್ ಆಗೋದು ಬೇಡ ಅಂತೇಳಿ ಒಂದು ಕ್ಲಿಯರ್ ಕಟ್ ಆಗಿ ನಾವು ಫಸ್ಟ್ ಐಡೆಂಟಿಫಿಕೇಶನ್ ಆಗ್ಬೇಕು ಎಷ್ಟು ಹಾಸ್ಟೆಲ್ ಕರೆಕ್ಟ್ ಆಗಿದೆ ಅಂತೇಳಿ. ಇಲ್ಲದಿದ್ರೆ ಇಲ್ಲ ಅಂತ ಹೇಳ್ಬೇಕು. ಇದ್ದ ನಮ್ಮ ನೋಡಲ್ ಆಫೀಸರ್ ನಮ್ಮ ಆಕ್ಟ್ ಪ್ರಕಾರ ಅದನ್ನು ಕೀ ತಕೊಂಡು ಇಡ್ಬೇಕು. ನಾವು ಇಲ್ಲಿ ಹಾಸ್ಟೆಲ್ ಅನ್ನು ಕೊಡಿ ಅಂತ ಕೇಳೋದು ಕೀ ಅವರ ಕೈಯಲ್ಲಿ ಬಿಟ್ಟರೆ ಆಗುದಿಲ್ಲ. ಹಾಸ್ಟೆಲ್ ನಮ್ಮ ಕೈಯಲ್ಲಿ ಕೀ ನಮ್ಮ ಆಕ್ಟ್ ಪವರ್ ಇದೆ. ಕೀ ತಕೊಂಡು ಇಟ್ಟು ರೆಡಿ ಮಾಡಿಟ್ಟು ನಮ್ಮ ಕೈಯಲ್ಲಿ ಕಂಟ್ರೋಲ್ ಇರಬೇಕು ಆಫೀಸರ್ ಕೈಯಲ್ಲಿ. ಈಗ ಆಯ್ತು ಅಂತ ಹೇಳ್ತಾರೆ, ನಾಳೆ ಜನ ಬರುವಾಗ ಅದು ಟಾಯ್ಲೆಟ್ ಸರಿ ಇಲ್ಲ, ಇಲ್ಲಿ ಕಬೋರ್ಡ್ ಸರಿ ಇಲ್ಲ, ಇಲ್ಲಿ ಬೆಡ್ ಇಲ್ಲ, ಗಿಡ್ ಇಲ್ಲ ಆಗ್ತಾರೆ. ಮತ್ತೆ ನಮ್ಗೆ ಯಾರಿಗೂ ಕೂಡ ಆಗುದಿಲ್ಲ. ಸೊ ಇದು ಕರೆಕ್ಟ್ ಗಡಿಬಿಡಿ ಇಲ್ಲದೆ ಕರೆಕ್ಟ್ ಆಗ್ಬೇಕಾದ್ರೆ ಸಿಸ್ಟಮ್ ಬರಬೇಕು. ಇಲ್ಲ ನಮ್ಗೆಲ್ಲರಿಗೂ ಕೂಡ ಗೊಂದಲ. ನಿನ್ನೆ ನೈಟ್ ತಮಿಳುನಾಡಿನ ಬಂದಿದ್ದಾರೆ ಒಂದು ಕುಟುಂಬ ಗುಂಡೆ ಚೆಕ್ ಪೋಸ್ಟ್ ಅಂತ ಹೇಳಿದ್ದಾರೆ, ನೀವು ಅಲ್ಮದಿನ ಹೋಗಿ ಅಂತ. ಎಲ್ಲಿ ಏನಿದೆ ಅಲ್ಮದಿನ ಬರುವಾಗ ರಾತ್ರಿ 9:30 ಗಂಟೆಗೆ ಅವ್ರು ಒಂದು 10 ಸಲ ಫೋನ್ ಮಾಡೋದು. ನಾವು ಅಧಿಕಾರಿಗಳಿಗೆ ಹೋಗಿ ಫೋನ್ ಮಾಡೋದು ಆಯ್ತಾರೆ. ಮತ್ತೆ ನೀವು ನಿಮ್ಮ ಮನೆಯಲ್ಲಿ ಈಗ ನಾಳೆ ಬೆಳಿಗ್ಗೆ ಅದು ಅಧಿಕಾರಿ ಹೇಳ್ತಾರೆ ಅಂದ್ರೆ ಹೋಗಿ ನಮ್ಗೆ ಸಿಸ್ಟಮ್ ಮಾಡದಿದ್ರೆ ನಾವು ಕಾನೂನು ಯಾಕೆ ಮಾಡೋದು? ನಾವು ಸಿಸ್ಟಮ್ ಮಾಡದಿದ್ರೆ ಕಾನೂನು ಯಾವಾಗ ಜನ ತಪ್ತಾರೆ, ಕಾನೂನು ಪ್ರಕಾರ ಹೋಗ್ಲಿಕ್ಕೆ ಅವಕಾಶ ಇಲ್ಲದ ಕಾನೂನು ತಪ್ಪಿ ಹೋಗ್ತಾರೆ. ಆಯ್ತಾರೆ. ಇದು ಲೆಕ್ಕ ಪ್ರಕಾರ ಒಂದು ಕ್ವಾರಂಟೈನ್ ಆಗ್ಬೇಕಿತ್ತು ಬೇರೆ ಊರಿನವರು. ಇವತ್ತು ಮನೆಯಲ್ಲಿದ್ದಾರೆ, ಯಾಕೆ ನಾವು ಸರಿ ಜಾಗ ಕೊಡಲಿಲ್ಲ. ಇದು ಮನೆಯಲ್ಲಿ ಹೆಚ್ಚಾಗಿ ಯಾರಿಗೆ ಗೊತ್ತು? ನಾನು ಅವರಿಗೆ ಪಾಸಿಟಿವ್ ಆದರೆ ಈ ಮನೆಯಲ್ಲೆಲ್ಲ ಪಾಸಿಟಿವ್. ಆದ್ರೆ ನಾವು ಬಹಳ ಜಾಗೃತಿ ವಿಚಾರ ಇವತ್ತು ಮಾಡಬೇಕಾಗ್ತದೆ. ಅದಕ್ಕಾಗಿ ಮೀಟಿಂಗ್ ಕರೆದದ್ದು. ಅವರು ಪಾಸ್ ತರ್ತಾರೆ, ಪಾಸ್ ತಂದಾಗ ಗ್ರಾಮೀಣ ನೋಡುವ. ಈಗ ಅಭಿಮಾನಿ ಎಷ್ಟು ಹಾಸ್ಟೆಲ್ ಹಾಸ್ಟೆಲ್ ಸಾರಿದೆ ಈಗ ಎಲ್ಲಿ ಅಲ್ಲ ಒಂದು ಎಲ್ಲಿ ನಮ್ಮಲ್ಲಿ ಇದೆ ಸರ್. ನಿನ್ನೆ ಒಬ್ಬರು ಕ್ವಾರಂಟೈನ್ ಆಗಿದೆ. ನಮ್ಮಲ್ಲಿ ಅಲ್ಲಿ ಒಂದು 25 ರೂಮ್ಗಳಿದ್ದಾವೆ. ಆದ್ರೆ ಬಾತ್ರೂಮ್ ಟಾಯ್ಲೆಟ್ ರೂಮ್ಗೆ ಅನುಗುಣವಾಗಿ ನಾವು ಹಾಕಿದ್ರು ಒಳ್ಳೆಯದು. ಒಂದು 20 ಜನ 20 ಜನ ಮಾರ್ಕ್ ಮಾಡಿರಿ. ಅದರ ಕೀ ಯಾರ ಕೈಯಲ್ಲಿ? ಕೀ ನಮ್ಮ ಸ್ಟಾಫ್ ಇದ್ದಾರೆ ಸರ್. ನಮ್ಮ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಯೂನಿವರ್ಸಿಟಿ ಕ್ಯಾಂಪಸ್ ಲೇಡೀಸ್ ಹಾಸ್ಟೆಲ್ ಇದೆ ಸರ್. ಮತ್ತು ಅಲ್ಪಸಂಖ್ಯಾತರು ಎರಡು ಇದೆ ಅಲ್ಲ? ಎರಡು ಎಷ್ಟು ಹಾಸ್ಟೆಲ್ ಸರ್? ಒಂದು 12 ರೂಮ್ ಇದೆ ಸರ್. ಎಲ್ಲಿ? ನಮ್ಮ ಬೀಸರ್. ಲಾಕ್ಡೌನ್ ಸಡಿಲಿಕೆ ಆವೊಂದುಂಡು ಪಿದೈ ದೇಶರ್ದು ರಾಜ್ಯರ್ದು ಊರುಗು ಬರ್ಪುನಕ್ಲೆಗ್ ಬರಿಯರೆ ಅವಕಾಶ ಉಂಡು. ಆಂಡ ಅಂಚ ಬತ್ತಿನಕ್ಲು 14 ದಿನ ಕ್ವಾರಂಟೈನ್ಡ್ ಜಿಲ್ಲಾಡಳಿತದ ನಿಗಾಡು ಕುಲ್ಲೊಡಾಯಿನಿ ಅನಿವಾರ್ಯ. ಅಂಚಾದು ಪಿದೈ ರಾಜ್ಯ ದೇಶದ ಬತ್ತಿನಕ್ಲೇನು ಆಯಾ ಪರಿಸರಡು ಕ್ವಾರಂಟೈನ್ಡ್ ಕುಲ್ಲಾವನ ಬಗೆಟ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಲೆಡ ಶಾಸಕರು ಶ್ರೀ ಯುಟಿ ಖಾದರ್ ಸಲಹೆ ಸೂಚನೆಗಳನ್ನು ಪಡೆಯುಂಡರು. ಇವ್ರೇನ್ ಮಾಡಿದ್ದಾರೆ ಇವ್ರ ಆರ್ಡರ್ ನಾವು ಪಂಚಾಯತ್ ಯೂನಿಯನ್ ಬ್ಯಾಂಕ್ ಇದೆ ಆ ಮನೆ ಕೊಡ್ಲಿಕ್ಕೆ ಇದು ಮಾಡಿದ್ವಿ, ಮಕ್ಕಳನ್ನೆಲ್ಲ ಕರೆಸಿದ್ವಿ, ಎಲ್ಲ ಲಗೇಜ್ ತಗೊಂಡು ಹೋಗ್ತಾ ಇದ್ವಿ ಅಂತ ಕೇಳಿದ್ದಾರೆ. ಗ್ರಾಮ ಪಂಚಾಯತ್ ಅಷ್ಟೇ. ಇಡೀ ಡಿಸ್ಟ್ರಿಕ್ಟ್ ಇದೆ ಪ್ರಾಬ್ಲಮ್. ನಮಗೆ ಶಾರ್ಟೇಜ್ ಬರಲಿಕ್ಕೆ ಸಮಸ್ಯೆ ಬರಲಿಕ್ಕೆ ದಿಸ್ ಇಸ್ ಮೈನ್ ಪ್ರಾಬ್ಲಮ್. ಜಿಲ್ಲಾಗೆ ಅಧಿಕಾರಿಗಳಿಗೆ ಮತ್ತು ಜಿಲ್ಲೆಯ ಆಡಳಿತಕ್ಕೆ ಪವರ್ ಇದೆ. ಇವಾಗ ಎಲ್ಲ ಹಾಸ್ಟೆಲ್ ಕೀ ತೆಗೆದು ಕಿಸೆಯಲ್ಲಿ ಇಟ್ಕೊಳ್ಬೇಕು. ಹೋಟೆಲನ್ನು ಮಾಡಿಕೊಂಡು ಕೀ ತಗೊಂಡಿಡ್ಬೇಕು ಹೋಟೆಲ್ಸನ್ನು. ಇದು ನೀವು ಕೊಡ್ತೀರಾ? ಕೊಡ್ತೇವೆ. ಆಯ್ತು ಕೊಡ್ತಂದು ಅಲ್ಲೇ ಹೋಗ್ತಾರೆ. ಮತ್ತೆ ಹೋಗೋದಾಗ ಅವ್ನು ಏನೊಂದು ರೀಸನ್, ನನ್ನ ವಾಚ್ಮ್ಯಾನ್ ನಾನು ಲಿಫ್ಟ್ ಹಾಲಾಗಿದೆ, ನಮ್ಮದು ಇದಾಲಾಗಿದೆ ಅಂತೇಳಿ ಫಸ್ಟ್ ಎಲ್ಲ ಕೀ ತಗೊಂಡು ಕಿಸೆಯಲ್ಲಿ ಇಟ್ಕೊಳ್ಳಿ. ಎಲ್ಲಿ ಒಂದೊಂದು ಹಾಸ್ಟೆಲ್ ಫಿಲ್ ಮಾಡಿಕೊಂಡು ಬನ್ನಿ. ಈಗ ನಮಗೆ ಇಷ್ಟಿದ್ರೆ ಸಾಕು. ಯಾಕಂದರೆ ಜಾಸ್ತಿ ಜನ ನಮ್ಮ ಈ ವ್ಯಾಪ್ತಿಯಲ್ಲಿ ಬರಲಿಕ್ಕೆ ಇಲ್ಲ. ಆಯ್ತಾ? ಸೊ ಲೇಡೀಸ್ಗೊಂದು ಅಂತ ಸಿಂಗಲ್ ಬಂದು ಅದೊಂದು ಸಪ್ರೇಟ್ ಮಾಡಿ 20 ಬೇಡ. ಅದು ಲೇಡೀಸ್ ಹಾಸ್ಟೆಲ್ ಇದೆ ಪಣಜಿಯಲ್ಲಿ, ಅದು ಲೇಡೀಸ್ಗೆ ಅಂತ ಸೀಮಿತ ಮಾಡಿ. ಅಲ್ಲಿ ಜನ ಸಾಕೋದು ಬೇಡ.
ಯಾರು ಇಂಡಿವಿಜುವಲ್ ಲೇಡೀಸ್ ಬಂದರೆ ಮಹಿಳೆಯರು ಮತ್ತು ಗಂಡಸ್ಯಾರು ಇಲ್ಲ ಅಂತ ಹೇಳಿದರೆ ಅಂಥವ್ರು ಅಲ್ಲಿ ಕಲಿಸಿ. ಇದು ಯಾಕೆಂದರೆ ನಿಮಗೆಲ್ಲ ಗ್ರಾಮ ಪಂಚಾಯತ್ PDOಗಳಿಗೆ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಈ ಮಾಹಿತಿ ಬೇಕು. ಯಾಕೆ ನಿಮ್ಮ ಊರಿಂದ ಯಾರಾದ ಒಂದು ಸಹೋದರಿ ಯಾರು ಬರುದಿದ್ರೆ ಅಥವಾ ಕುಟುಂಬ ಬರೀ ಲೇಡೀಸ್ ಅಂತ ಇದ್ದರೆ ಎಲ್ಲಿ ಕಲಿಸು ಅಂತ ಹೇಳಿರುವಾಗ ನೀವು ನೋಡಲ್ ಅಧಿಕಾರಿ ಮಾತಾಡಿಕೊಂಡು ಅಲ್ಲಿ ಕಲಿಸ್ಬೇಕು. ಅಲ್ಲಿ ಫಿಲ್ ಆದರೆ ನೆಕ್ಸ್ಟ್ ಎಲ್ಲಿ ಒಂದೊಂದೇ ಅಷ್ಟೇ ಅಲ್ಲಿ ಊಟದ ವ್ಯವಸ್ಥೆ ಋಷಿವನ ನೋಡ್ಬೇಕಿದೆ ಎಷ್ಟು ರೂಮ್ಸ್ ಇದೆ ಅಂತ ಭಾಳ ಚೆನ್ನಾಗಿದೆ ಅದು ಮಾಡ್ಬೇಕಲ್ಲ. ನಾನು ಬಂದು ಅಲ್ಲ ಅಷ್ಟು ಸಾಕು, ಒಬ್ಬರು ಕೊಟ್ಟರೆ ಸಾಕು, ಒಬ್ಬರು ಕೊಡೋದು ನಮಗೆ ಬೇಡ. ಯಾಕಂತಂದ್ರೆ ನಮ್ಗೆ ಯಾವುದು ಪಾಸ್ ಅದು ಮತ್ತೆ ಇಂಪಾರ್ಟೆಂಟ್. ಸೆಕೆಂಡ್ ಯಾವ್ದಂತ ನಿಮ್ಮ ಮುಸ್ಲಿಂ ಶಾಲೆ ಮತ್ತೆ ನಾವೇ ಕಲಿತಾರಲ್ಲ ಒಂದು ಕೇಸ್ ಮುಗಿಲಿ ಮಾರಲ್ಲ ನಮ್ಮಲ್ಲಿ ಮಾತಾಡ ಅಲ್ಲಿ ಹೊರಗಡೆ ಇದ್ದಾರೆ ಒಳಗೆ ಎಂಟರ್ ಮಾಡಲಿಲ್ಲ. ಎಲ್ಲಿ ಅದೇ ಮುನ್ಮನೆಯವರು ಅದೇ ಅವ್ರ ಶಾಲೆಯಲ್ಲಿ ಶಿವಗಳಿಗೆ ಬಂದಿದ್ದಾರೆ. ಹತ್ತಿರ ಕೊಣಾಜೆ ಬಸ್ ಸ್ಟ್ಯಾಂಡ್ ಹತ್ತಿರ ಇತ್ತಲ್ಲ ಕನ್ಸ್ಟ್ರಕ್ಷನ್ ಅಂದ್ರೆ ಸಂಬಂಧ ಇಲ್ಲ. ನಾಳೆ ಕಾಂಕ್ರೀಟ್ ಅದು ಇಲ್ಲದ್ರೆ ಕೆಲಸ ಮಾಡಿದೆ ಯಾರಲ್ಲಿ ಅದು ನಿರ್ಮಿತ ಅಲ್ಲಲ್ಲ ವಾಚ್ಮನ್ ಯಾರು? ವಾಚ್ಮ್ಯಾನ್ ನಮ್ಮ ಲೇಡೀಸ್ ಸ್ಟಾಫ್ ಇರ್ತಾರೆ. ಯಾರು ಹೆಸರು? ಹೆಸರು ಮಮತಾ. ಹೆಸರು ಬರೀ ಮಮತಾ ಅವ್ರ ಫೋನ್ ನಂಬರ್ ಕೊಡಿ. ಹಾಸ್ಟೆಲ್ ಕೊಣಾಜೆ ಯೂನಿವರ್ಸಿಟಿ ಅದು ಕೂಡ ಕೊಣ ಜಂಕ್ಷನ್. ಯಾರಲ್ಲಿ ಇನ್ಚಾರ್ಜ್? ಅವ್ರು ಇಲ್ಲಿದ್ದಾರೆ ಅಲ್ಲ ಮರ ಮಂಗಳೂರಲ್ಲಿ ಇದ್ದಾರ ಮಾತಾಡಿ ಫೋನ್ ಮಾಡಿ. ಮುಸ್ಲಿಂ ಅವರು ಬರ್ತಾರೆ ಈಗ ಇದರಲ್ಲಿ ಇದೇ ಆಗ್ತಾರೆ ಇಲ್ಲಿ ನಮ್ಮ ಮದುವೆ ಮಸೀದ್ ಮುಂದೆ ಮೂರು ಹಾಸ್ಟೆಲ್ ಇದೆ ಸರ್. 15-45 ಅಲ್ಲಿ ಮೂರಿದೆಯಾ? ಯಾರು ಚಾರ್ಜ್ ಯಾರು? ಮೂರಕ್ಕೆ ವಿಶ್ವನಾಥ್ ಅಂತ ಹೇಳಿ ಅವರಲ್ಲಿ ಅವ್ರು ಬರ್ತಾರೆ ಇಲ್ಲಿ. ಇವತ್ತು ಬರಲಿಲ್ಲ ತಲುಪಣೆಯಿಂದ ಬಸ್ಸಿಗೆ ಈ ಯಾರ ಕೈಯಲ್ಲಿದೆ? ಯಾರು ಈಗ ಹೊರೀಗ ಅದು ಆಯ್ತು ಅಲ್ಲಿ ಜನ ಸಾಕಾಗದೆ ಕ್ವಾರಂಟೈನ್ಗೆ ಕುಲ್ಲಾಯರೆ ತಂಕ್ಲೆ ಸಂಬಂಧಿಲಿಗಿಂದು ಖಾಲಿ ಇತ್ತಿನ ಇಲ್ಲನು ಬುಡ್ದುಕೊಂಡ ಆ ಇಲ್ಲು ಬೊಕ್ಕ ಜಿಲ್ಲಾಡಳಿತದ ವಶೋಟೆ ಉಪ್ಪುಂಡು. ಜಿಲ್ಲಾಡಳಿತ ಬೊಕ್ಕಲ ಆ ಇಲ್ಲನ್ನು ಕ್ವಾರಂಟೈನ್ಗೆ ಉಪಯೋಗ ಮಲ್ತನೊಂಡು ಪಂಡದು ಕ್ವಾರಂಟೈನ್ ಕುಲ್ಲಾವ್ ನಕ್ಲಿನ ಬಗ್ಗೆ ಶ್ರೀ UT ಖಾದರ್ PDO ನಕ್ಲಿಗೆ ಮಾಹಿತಿ ಕೊರಿಯರು. ಒಂದೊಂದು ದಿವಸ ಒಂದೊಂದು ಪಂಚಾಯತ್ ಸ್ಟಾಫ್ ಇರಬೇಕು. ನಾನೆಲ್ಲ ನೀವು ಒಂದೊಂದು ಪಂಚಾಯತ್ ಒಬ್ಬೊಬ್ಬ ನಾಲ್ಕು ಬದಲು ಸತ್ಯ ಇಲ್ಲಿ ಒಬ್ಬ ಅವನು ನೈಟ್ ಡ್ಯೂಟಿ ಮಾತ್ರ ಅವನು ಒಂದೇ ಟ್ರ್ಯಾಕ್ ಬರ್ತಿದ್ದ. ನೀವು 10 ಪಂಚಾಯತ್ ಒಬ್ಬನಿಗೆ ಕೊಟ್ಟು ಅವನು ಬೆಳಿಗ್ಗೆ ಡ್ಯೂಟಿಗೆ ಬರೋದು ಬೇಡ. ಸರ್ ಸೊ 24 hours ಇದೊಂದು ಇವರು ಹೇಳಿದಾಗೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇದ್ರೆ ನೀವು ಹೋಗಿ ರಿಟರ್ನ್ ಅಲ್ಲಿ ರಿಕ್ವೆಷನ್ ಕೊಡಿ. ಅವ್ರು ಕೊಡ್ತಾರ ಬಿಡ್ತಾರ ನೆಕ್ಸ್ಟ್ ಸ್ಟೆಪ್ ವಿಲ್ ಬಿ ಟೇಕನ್ ಬೈ ದಿ DC. ನೀವು ಮತ್ತೆ ಬರೆದಂದ್ರೆ ಕೊಟ್ಬೇಡಿ. ಯಾವುದು ಪ್ರೈವೇಟ್ ಇದು ಅದೇ ಗೌರ್ಮೆಂಟ್ ನೀವು ರೆಂಟ್ ಕೊಡುವಂಥದ್ದು. ಪರ್ಮನೆಂಟ್ ಸ್ಟಾಫ್ ಇರ್ತಾರೆ ಅವ್ರಿಗೆ ಅಸಿಸ್ಟ್ ಮಾಡ್ಲಿಕ್ಕೆ ಒಂದೊಂದು ದಿವಸ ಒಂದೊಂದು ಗ್ರಾಮ ಪಂಚಾಯತ್ ಅವ್ರ ಅಸಿಸ್ಟೆಂಟ್ ಕಲಿಸಬೇಕು ಒಂದೊಂದು ದಿವಸ. ಸೊ 1, 2, 3 ಅಂತೇಳಿ ನೀವು ಹೆಸರು ಕೊಡಿ. ಯಾರ್ಯಾರು? PDO ತಾಲೂಕು ಅಧ್ಯಕ್ಷ ಇದ್ದಾರೆ. ಇವತ್ತು ಇರಬೇಕು ಮತ್ತೆ ಇವತ್ತು ಅವ್ರು ಮಾಡಿಸುವ ಇದರಲ್ಲಿ ಮಾತ್ರ ನೀವು ಒಂದೊಂದಕ್ಕೆ ನೀವು ಹೆಸರು ಕೊಟ್ಟು ಬಿಡಿ. ಅವ್ರ ಮಧ್ಯದಲ್ಲಿ ಬರ್ಬೇಕು. ಅವ್ನ ಕೆಲಸ ಇಲ್ಲ. ಅವ್ನು ನೋಡಿ ಬೆಳಿಗ್ಗೆ ಮಲಗಬಹುದು ರಾತ್ರಿ ಮಾಡೋದು 2 ಟೈಮ್ ಬಿಟ್ಟು ಬಿಡು. BA ಕಾಲೇಜಲ್ಲಿ ತೊಂದರೆ ಯಾಕೆ ಕಾಂಪೌಂಡ್ ದೊಡ್ಡ ಇದೆ
ದೊಡ್ಡ ಪ್ರಾಬ್ಲಮ್ ಬರೋದಿಲ್ಲ ಮತ್ತೆ ನಾವು ಮಾಡೋದು ಗೊತ್ತಿಲ್ಲ. ಹೀಗಾಗಿ ಅವರು ನಮ್ಮ ಹೊರಗಿನವರು ಅವ್ರಿಗೆ ಬರ್ತಾರೆ, ಕಾನೂನು ಪ್ರಕಾರ ಕ್ವಾರಂಟೈನ್ ಮಾಡಬೇಕಾದ್ರೆ ಮನೆಯವರಿಗೆ ಬೇಕಾಗಿ ಮಾಡೋದು ನಾವು. ಅವ್ರಿಗೆ ಯಾರು ಕ್ವಾರಂಟೈನ್ ಆಗ್ತಾರೆ ಅವ್ರಿಗೆ ಬೇಕಾಗಿ ಮಾಡುವಂಥದ್ದು. ಮತ್ತೆ ಯಾರಾದ್ರೂ ಇಂಡಿವಿಜುವಲ್ ಮನೆ ಕೊಡೋದಿದ್ದೆ ಕ್ವಾರಂಟೈನ್ಗೆ ಅವ್ರು ಸಂತೋಷ ಕೊಡ್ಬೋದು. ಇಂಡಿವಿಜುವಲ್ ಮನೆ ಕೊಟ್ಟರು, ಕೆಲವು ಮನೆ ಖಾಲಿ ಮಾಡಿ ಕೊಟ್ಟರು ಬರೋರಿಗೆ. ಈಗ ಫ್ಯಾಮಿಲಿ ಹೇಳ್ತಾರೆ ನಮ್ಮ ಮನೆಗೆ ಬರ್ತಾರೆ, ನಾವು ಖಾಲಿ ಮಾಡಿ ನಮ್ಮ ಮನೆಯನ್ನ ನಮ್ಮ ಫ್ಯಾಮಿಲಿ ಕೊಡ್ತೇವೆ, ಆಗ್ಬೋದಾದ್ರೆ ಅದು ಫಾರ್ ಎಕ್ಸಾಂಪಲ್ ಈಗ ಒಂದು ಫ್ಯಾಮಿಲಿ ಬರ್ತಾರೆ, ಅವ್ರ ಮನೆ ಖಾಲಿ ಮಾಡಿ ಕೊಡ್ತಾರೆ. ನೀವು ಮನೆಯನ್ನು ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇದು ಕ್ವಾರಂಟೈನ್ಗೆ ಕೊಡ್ತೇನೆ ಅಂತ ಬರೆದು ಕೊಡಬೇಕು. 14 ದಿವಸ ಆದ ನಂತರ ಅವರನ್ನು ಮತ್ತೆ ನಿಮ್ಮ ಮನೆ ಕರ್ಕೊಂಡು ಹೋಗಿ ಇಲ್ಲಿ ಬೇರೆಯವ್ರು ಬರ್ತಾರೆ ಈ ಮನೆಗೆ. ಹಾಗೆ ಅದು ಕ್ವಾರಂಟೈನ್ ಪ್ಲೇಸ್ ಅವರಿಗೆ ಮಾತ್ರ ಸೀಮಿತ ಅಲ್ಲ. 14 ಡೇಸ್ ಆದ ನಂತರ ಬೇರೆಯವರಿಗೆ ಕ್ವಾರಂಟೈನ್ ಆದ ಬಿಲ್ಡಿಂಗ್ ಅದಕ್ಕೆ ಮಾತ್ರ ಸೀಮಿತ. ಅವ್ರು ಬಂದವರು ಯಾಕೆ ನಾವು ಸೀಮೆ ಮಾಡಿರ್ತೇವೆ ಅಂತ ಹೇಳಿದ್ರೆ, ಈಗ ನನ್ನ ಇಚ್ಛೆ, ನನ್ನ ಮನೆ ಇದೆ, ನನ್ನ ಮನೆ ಇದೆ, ನಾನು ಈ ಮನೆ ಹೋಗಿದ್ದೇನೆ, ಆ ಮನೆ ಹೋಗಿದ್ದೇನೆ, ನನಗೆ ಆ ತಕ್ಷಣ ಚೆಕ್ ಮಾಡೋದು ಗೊತ್ತಿಲ್ಲ. ಯಾಕೆ ನೀವು ಬಿಟ್ರೆ ನಾನೆಲ್ಲ ಸುತ್ತ ನಲ್ಲಿ ಹೋಗಿ ಸ್ಪೆಂಡ್ ಮಾಡ್ತೇವೆ. ಮತ್ತೆ ದಯವಿಟ್ಟು ನಮ್ಮ ಕ್ಷೇತ್ರ ಹೊರಗಿನ ಬಂದ್ರೆ ನಾವು ಕೊಡಬಾರ್ದಂತಲ್ಲ, ಆದಷ್ಟು ನಮ್ಮಲ್ಲಿ ಫುಲ್ ವ್ಯವಸ್ಥೆ ಜನ ಬರ್ತಾ ಇದ್ದಾರೆ. ಕಷ್ಟ ಅವರವರ ಊರಿಗೆ ಅವರವರು ಹೋಗ್ಲಿ ಇದಕ್ಕೆ ಸಂಬಂಧಪಟ್ಟ ಎಲ್ಲಿ ಇದೆ ಅಂತ ಪರಿಸ್ಥಿತಿ ಬಂದ್ರೆ ಮಾತ್ರ ಇಲ್ಲಿ ಕೆಲಸ ಮಾಡಬೇಕು ಬರುತ್ತೆ. ಫೈನಲ್ಗೆ ಅದು ಫೈನಲ್ ಅಲ್ಲ ಅಂತ ಕನ್ಸಂಟ್ರೇಷನ್ ಬಂದಿದೆ ಇದರಲ್ಲಿ. ಇಲ್ಲದ ಏನಾದ್ರು ನೈಟ್ ಸಡನ್ ಬಂದ್ರು, ನೈಟ್ ಇಲ್ಲಿ ಕೂತ್ಕೊಳ್ಳಿ, ಬೆಳಿಗ್ಗೆ ಅವ್ರ ಊರಿಗೆ ಅಲ್ಲಿ ತಹಶೀಲ್ದಾರ್ಗೆ ಮಾತಾಡಿ ತಹಶೀಲ್ದಾರ್ ಕಚೇರಿ ಕಳಿಸಿದ್ರೆ ಆಯ್ತು. ಅಲ್ಲಿ ತಹಶೀಲ್ದಾರ್ ಬೇರೆ ಕಡೆಗೆ ಅವರು ಕಳಿಸ್ತಾರೆ. ಬೇರೆ ಅಧ್ಯಕ್ಷ ಬಂದ್ಲಿ ಇಲ್ಲ ಅಂತರ್ರಾಜ್ಯ ಮತ್ತು ವಿದೇಶದ ನಮ್ಮ ಅವ್ರಿಗೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿಗೆ ಬರೋರೆಲ್ಲ ಕನ್ನಡಿಗರು ಮತ್ತು ತುಳುನಾಡಿನವರೇ, ಅವ್ರು ನಮ್ಮವರು. ಸೊ ಅವರು ನಾವು ಬರ್ಲಿಕ್ಕೆ ಬೇಡದೇಳಿಕ್ಕೆ ಅವ್ರು ಬರಲಿ, ಅವ್ರನ್ನ ಬೇಕು, ಅವ್ರ ಮನೆಗೆ ಅವ್ರು ಬಂದು ಸೇರಬೇಕು. ಈ ಒಂದು ವೈರಸ್ ಇರುವ ಕಾಲದಲ್ಲಿ ಬರುವಂಥ ಸಂದರ್ಭದಲ್ಲಿ ಬಹುಶಃ ಇವತ್ತು ಬೇರೆ ಬೇರೆ ಊರಿಂದ ಬಂದಾಗ ಅವರ ಆರೋಗ್ಯ, ಅವರ ಕುಟುಂಬಸ್ಥರ ಆರೋಗ್ಯ ಮತ್ತು ಈ ನಮ್ಮ ಪರಿಸರದ ಆರೋಗ್ಯವನ್ನು ಹಿತದೃಷ್ಟಿ ಇಟ್ಟುಕೊಂಡು ಜಿಲ್ಲಾಡಳಿತವು ಇವತ್ತು ನಮ್ಮ ರಾಜ್ಯದ ನಿರ್ದೇಶನ ಕಾನೂನಿನ ಅನುಗುಣವಾಗಿ ಅಂತರ್ ಜಿಲ್ಲಾ ಮಟ್ಟ ಬಂದವರಿಗೆ ಅವರ ಮನೆಯಲ್ಲೇ 14 ಸೀಲ್ ಹಾಕಿ ಅವರ ಮನೆಯಲ್ಲಿ ಅವ್ರು ಕೂತ್ಕೊಳ್ಬೇಕು. ಅಂತರ್ ಜಿಲ್ಲೆಯಿಂದ ಬಂದವರು ಅವರು ಆ ಕಡೆ ಈ ಕಡೆ ಯಾರು ಕೂಡ ಹೋಗಬಾರ್ದು. ಎಲ್ಲರೂ ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ, ಮನೆಯಲ್ಲಿ ಕೂತ್ಕೊಳಿಸಿ ಅಂತೇಳಿ. ಅವ್ರ ಮನೆಯಲ್ಲಿ ಅವ್ರ ರೂಮನ್ನು ಅವ್ರ ಮನೆಯವರ ಜೊತೆ ಕೂಡ ಅದು ಮಕ್ಕಳ ಜೊತೆ ಕೂಡ ಅವರು ಜಾಸ್ತಿ ಮಿಂಗಲಾಗಬಾರ್ದು. ಯಾಕೆ ಮಕ್ಕಳ ಹಿತದೃಷ್ಟಿಯಿಂದ ನಾಳೆ ಇವರೇ ಗೊತ್ತಿಲ್ಲ ರೋಗ ಇದೆ ಅಂತೇಳಿ ಇವರ ಮಕ್ಕಳ ಜೊತೆ ಮನೆ ಜೊತೆ ತಂದೆ ಜೊತೆ ಕೂತ್ಕೊಂಡ್ರೆ ನಾಳೆ ಅವರಿಗೆ ಹರಡಿದ್ರೆ ಇದು ದೊಡ್ಡ ಗಂಡಂತರ ಒಂದು ವಿಚಾರ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಯಾರು ಅಂತರ್ ಜಿಲ್ಲೆಯಿಂದ ಬರ್ತಾರೆ ಅವ್ರು ದಯವಿಟ್ಟು ನಿಮಗೆ ಮನೆಯಲ್ಲಿ ಅವಕಾಶ ಕೊಟ್ಟಾಗ ನೀವು ರೂಮಲ್ಲಿ ಇದ್ದುಕೊಂಡು ಆದಷ್ಟು ದೂರದಿಂದಿರಿ, ಆ ಮುಂಜಾಗ್ರತೆ ವಹಿಸಿ. ಇನ್ನು ಅಂತರ್ರಾಜ್ಯ ಇವತ್ತು ಮಹಾರಾಷ್ಟ್ರಕ್ಕೆ ಹೋದವರಲ್ಲಿ ಬಾಕಿಯಾಗಿದ್ದಾರೆ, ಬಾಂಬೆಗೆ ಹೋದವ್ರು ಬಾಕಿಯಾಗಿದ್ದಾರೆ, ಕೇರಳಕ್ಕೆ ಹೋದವ್ರು ಬಾಕಿಯಾಗಿದ್ದಾರೆ, ಗೋವಾಕ್ಕೆ ಹೋದವ್ರು ಬಾಕಿಯಾಗಿದ್ದಾರೆ, ಡೆಲ್ಲಿಗೆ ಬಾಕಿಯಾಗಿ, ಪುಣೆ ಬಾಕಿ, ತಮಿಳುನಾಡಿನಲ್ಲಿ ಬಾಕಿಯಾಗಿದ್ದಾರೆ. ಬೇರೆ ಬೇರೆ ರಾಜ್ಯದಲ್ಲಿ ಬಾಕಿಯಾದವರು ನಮ್ಮ ತಾಯ್ನಾಡಿಗೆ ಬರುವಂಥ ಸಂದರ್ಭದಲ್ಲಿ ಅವರಿಗೆ ಈಗಾಗಲೇ ಪಾಸನ್ನು ಇಶ್ಯೂ ಮಾಡಲಾಗಿದೆ. ಅವರು ನಮ್ಮ ಊರಿಗೆ ಬಂದಾಗ ಇವತ್ತು ನಾವು ಅವರಿಗೆ ಕ್ವಾರಂಟೈನ್ ಮಾಡಬೇಕಂತ ಸ್ಪಷ್ಟವಾದ ನಿಯಮ ಇದೆ. ಯಾರಿಗೂ ಕೂಡ ಮನೆಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ತಪ್ಪಿಸಿಕೊಂಡು ಹೋದರೂ ಕೂಡ ಪೊಲೀಸರು ಹುಡುಕಿಕೊಂಡು ಮತ್ತೆ ಅವರು ತರ್ತಾರೆ. ಆದ ಕಾರಣ ಚೆಕ್ ಪೋಸ್ಟ್ನಲ್ಲಿ ಅವರು ಕರೆಕ್ಟಾಗಿ ಅವರ ಹೆಸರನ್ನು ಎಂಟ್ರಿ ಮಾಡಿ ಯಾವ ಊರು ಅಂತ ಹೇಳಿದರೆ ಆ ಊರಿಗೆ ಈ ಒಂದು ಪ್ರದೇಶ ಬಂದಾಗ ಅಲ್ಲಿ ಅವರಿಗೆ ವ್ಯವಸ್ಥೆ ಮಾಡೋದು ನಮ್ಮೆಲ್ಲರ ಇವತ್ತು ಜವಾಬ್ದಾರಿ. ಅದಕ್ಕಾಗಿ ನಾವು ಇವತ್ತು ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷರದು, ತಾಲೂಕು ಪಂಚಾಯತ್ ಅಧ್ಯಕ್ಷರು ಮತ್ತು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯರು ಮತ್ತು ನಮ್ಮ ಅಧಿಕಾರಿಗಳ ಮೀಟಿಂಗನ್ನು ಕರೆದಿದ್ದೇವೆ. ಇವತ್ತು ಈ ಮೀಟಿಂಗಲ್ಲಿ ವಿಚಾರ ಏನು, ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ 12 ಗ್ರಾಮಕ್ಕೆ ಒಳಪಟ್ಟಂತ, ಮಂಗಳೂರು ತಾಲೂಕಿನ 12 ಗ್ರಾಮಕ್ಕೆ ಒಳಪಟ್ಟಂತ ಮೀಟಿಂಗ್ ಮಾಡಿ ಇಲ್ಲಿ ಬರುವಂಥ ಸುಮಾರು 12 ಗ್ರಾಮ ಪಂಚಾಯತಿಯ ಒಂದು ಒಕ್ಕೂಟ ಮಾಡಿ ಇದಕ್ಕೆ ನೋಡಲ್ ಆಫೀಸ್ ನೋಡಲ್ ಕೇಂದ್ರವಾಗಿ ಬೆಲ್ಮ ಗ್ರಾಮ ಪಂಚಾಯತ್ ಅನ್ನು ನೋಡಲ್ ಕೇಂದ್ರವಾಗಿ ತಗೊಂಡಿದ್ದೇವೆ. ಈ ಎಲ್ಲದಕ್ಕೆ ನೋಡಲ್ ಅಧಿಕಾರಿಯಾಗಿ
ಇಲ್ಲಿಯ ಗ್ರಾಮ ಪಂಚಾಯತ್ PDO ಆಗಿರುವಂಥ ನವೀನ್ ಅವರು ಇವತ್ತು ಅದಕ್ಕೆ ನೇಮಕವಾಗಿದ್ದಾರೆ. ಪ್ರಥಮ ನಮ್ಮ ಕೆಲಸ ಏನಂತ ಹೇಳಿದರೆ ಎಲ್ಲ PDOಗಳು ಇಲ್ಲಿರುವಂಥ ನಮ್ಮ ಸರ್ಕಾರಿ ಹಾಸ್ಟೆಲ್ಗಳು ಎಷ್ಟಿದೆ, ಇದರ ಕೆಪಾಸಿಟಿ ಎಷ್ಟು ಮತ್ತು ಪ್ರೈವೇಟ್ ಹಾಸ್ಟೆಲ್ ಕೊಟ್ಟವರು ಎಷ್ಟಿದೆ ಮತ್ತು ಇದನ್ನು ಕೊಡುವವರು ಎಷ್ಟು ಅಂತೇಳಿ ನಾವು ಪಟ್ಟಿ ಮಾಡಿದ್ದೇವೆ. ನಾವು ಈಗಾಗಲೇ ಮಾಡಿದ್ರಲ್ಲಿ ಈಗ ಎಲ್ಲವೂ ಕೂಡ ಸುಸಜ್ಜಿತವಾಗಿ ಇದನ್ನು ನಮ್ಗೆ ಉಪಯೋಗ ಆಗುವಂಥ ಸುಮಾರು 100 ರೂಮ್ಗಳು ಇವತ್ತು ಕನಿಷ್ಠವಾಗಿ ನಾವಿವತ್ತು ಅದನ್ನು ಆಯ್ಕೆ ಮಾಡಲಾಗಿದೆ. ಅದರಲ್ಲಿ ಸುಮಾರು 22 ಜನ ಈಗಾಗಲೇ ಬೇರೆ ಬೇರೆ ಹಾಸ್ಟೆಲಲ್ಲಿ ಇವತ್ತು ಆ ಒಂದು ಕ್ವಾರಂಟೈನಲ್ಲಿ ಇವತ್ತು ಒದಗಿದ್ದಾರೆ. ಸೊ ಇನ್ನು ಯಾರು ನಮ್ಮ ಈ ವ್ಯಾಪ್ತಿಗೆ ಬರುವವರು ದಯವಿಟ್ಟು ಫಸ್ಟ್ ಅವರು ಬಂದು ಬೆಲ್ಮಾ ಗ್ರಾಮ ಪಂಚಾಯತಿನಲ್ಲಿ ಅವರು ತಮ್ಮ ಹೆಸರನ್ನು ಎಲ್ಲ ಎಂಟ್ರಿ ಮಾಡಬೇಕು. ಇಲ್ಲಿ ಎಂಟ್ರಿ ಮಾಡಿದ ತಕ್ಷಣ ಅವರಿಗೆ ಯಾವ ಕೇಂದ್ರಕ್ಕೆ ಹೋಗ್ಬೇಕು, ಯಾವ ಹಾಸ್ಟೆಲ್ಗೆ ಹೋಗ್ಬೇಕಂತೇಳಿ ಇಲ್ಲಿಂದಲೇ ಆದೇಶ ಕೊಡಲಾಗುವುದು. ಅಲ್ಲಿ ಹೋಟೆಲ್ ಅಲ್ಲಿ ನಮ್ಮ ಹಾಸ್ಟೆಲ್ ಅವರಿಗೆ ಕೂಡ ಫೋನ್ ಮಾಡಿ ತಿಳಿಸಲಾಗುವುದು ಇಂಥವ್ರು ಇಷ್ಟು ಜನ ಬರ್ತಾರಂತೇಳಿ. ಮಹಿಳೆಯರು ಸಪ್ರೇಟ್ ಬಂದಿದೆ, ಅವ್ರಿಗೆ ಸಪ್ರೇಟ್ ಆದ ಮಹಿಳಾ ಹಾಸ್ಟೆಲನ್ನು ಕೂಡ ಇವತ್ತು ನಾವು ಕೊಡಾಜಿಯಲ್ಲಿ ಮಹಿಳಾ ಹಾಸ್ಟೆಲನ್ನು ಇವತ್ತು ಮೀಸಲಿಟ್ಟಿದ್ದೇವೆ. ಸೊ ಯಾರು ಕೂಡ ಇವತ್ತು ನಾವು ಅಂತರಾಜ್ಯದಿಂದ ಬರುವವರು ದಯವಿಟ್ಟು ಇಲ್ಲಿ ನಿಮ್ಮ ಚೆಕ್ ಪೋಸ್ಟ್ ಎಂಟ್ರ್ ಮಾಡಿ ಬೆಲ್ಮಾ ಗ್ರಾಮ ಪಂಚಾಯತಿಲಿ ಬಂದು ನಿಮ್ಮ ಹೆಸರನ್ನು ನೋಂದಣಿ ಮಾಡಿ ಅಲ್ಲಿಂದ ನಿಮಗೆ ಸೀಮಿತಗೊಳಿಸುವಂಥ ಕೇಂದ್ರಕ್ಕೆ ಹೋಗಿ ಕ್ವಾರಂಟೈನ್ ಆಗಬೇಕು. ಹೋದಂಥ ಸಂದರ್ಭದಲ್ಲಿ ಬಹಳಷ್ಟು ಜಾಗೃತೆಯಿಂದಿದ್ದು ಆ ಕಡೆಗೆ ಎಲ್ಲಿ ಕೂಡ ಹೋಗದೆ ಅಲ್ಲಿ ತಮ್ಮ ಮುಂಜಾಗ್ರತಾ ವಹಿಸ್ಕೊಳ್ಬೇಕಾಗ್ತದೆ. ಇವತ್ತು ಮಾಸ್ಕ್ ಮತ್ತು ಗ್ಲೌಸ್ ಅಂತ ಮುಂಜಾಗ್ರತಾ ಕ್ರಮ ಇಲ್ಲದೆ ಆ ಕ್ವಾರಂಟೈನ್ಗೆ ಅವ್ರು ಎಂಟ್ರ್ ಮಾಡ್ಲಿಕ್ಕೆ ಕೂಡ ಬಿಡುವುದಿಲ್ಲ. ಅದಕ್ಕೆ ಬರುವಾಗ ಅವರೆಲ್ಲ ತಗೊಂಡು ಬರಬೇಕು. ಎರಡನೇದು ಊಟ ಉಪಚಾರ ಸಂಬಂಧಪಟ್ಟ ಹಾಗೆ ಇವತ್ತು ನಾವು ಮಾಡೋಂಥ ಊಟ ಅದು ಕಾಮನ್ ಊಟ ಎಲ್ಲರಿಗೂ ಕೂಡ ಸೂಟ್ ಆಗುವುದಿಲ್ಲ. 14 ದಿವಸ ಅವರ ಮನೆಯಲ್ಲಿ ಅಕ್ಕಪಕ್ಕದಲ್ಲಿದ್ದ ಕಾರಣ ಅವರ ಮನೆಯಿಂದ ಅಥವಾ ಕುಟುಂಬಸ್ಥರ ಮನೆಯಿಂದ ಅವರಿಗೆ ಊಟವನ್ನು ತರಿಸಬಹುದು. ಮತ್ತು ಆ ಊರಿನವ್ರು ಯಾರಾದ್ರೂ ಇದ್ರೂ ಕೂಡ ಅವರು ಕೂಡ ಅಲ್ಲಿ NGOs ಹೋಗಿ ಕೊಡಬಹುದು. ಇದು ಅಲ್ಲದೆ ನಾವಿವತ್ತೊಂದು ಈ ಗ್ರಾಮದಲ್ಲಿ 2-3 ಹೋಟೆಲ್ಗಳನ್ನು ಇವತ್ತು ಆಯ್ಕೆ ಮಾಡಿದ್ದೇವೆ. ಯಾರಾವತ್ತು ವೆಜ್ ಅಥವಾ ನಾನ್ ವೆಜ್ ಆ ಹೋಟೆಲ್ಗೆ ಸಂಬಂಧಪಟ್ಟ ಫೋನ್ ನಂಬರ್ ಕೂಡ ಅವರಿಗೆ ಕೊಡಲಾಗುವುದು. ಅವ್ರಿಗೆ ಫೋನ್ ಮಾಡಿ ಆರ್ಡರ್ ಮಾಡಿ ಕೊಡ್ಬೋದು. ಇನ್ನು ಯಾವುದು ಇಲ್ಲ ಅಂತ ಕಷ್ಟದಂತ ಪರಿಸ್ಥಿತಿ ಇದ್ದರೆ ಅವ್ರಿಗೆ ನಾವು ಸಾಮಾನ್ಯ ಊಟ ಏನು ಕೊಡ್ತೇವೋ ಆ ಒಂದು ವ್ಯವಸ್ಥೆ ನಾವು ಇಲ್ಲಿ ಅಂತ ನಾವು ಇವತ್ತು ಮಾಡಿಸ್ತೇವೆ. ಆದ ಕಾರಣ ಯಾರೆಲ್ಲ ಕ್ವಾರಂಟೈನ್ಗೆ ಬರ್ತಾರೆ ಅವ್ರಿಗೆ ದಯವಿಟ್ಟು ಹೇಳೋದಿಷ್ಟೇ, ಇಷ್ಟೆಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳು ಊರಿನವರು ಇಷ್ಟೆಲ್ಲ ಶ್ರಮ ಪಡೋದು ನೀವು ಆರೋಗ್ಯವಂತರಾಗಿರಬೇಕು, ನಿಮ್ಮ ಮಕ್ಕಳು ಆರೋಗ್ಯವಂತರಾಗಿರಬೇಕು. ಅದಕ್ಕೆ ನೀವು ಬಂದವರು ಕೂಡ ಸಂಪೂರ್ಣವಾದ ಸಹಕಾರ ನಮಗೆ ಕೊಡುವಂಥ ವಿಚಾರ ಆಗಬೇಕಾಗ್ತದೆ. ಮಂಗಳೂರು ನಗರಕ್ಕೆ 7 ಚೆಕ್ ಪೋಸ್ಟಿಂದ ಬರುವಂಥ ವಿಚಾರ ಇದೆ. 7 ಚೆಕ್ ಪೋಸ್ಟ್. ಅದು ಒಂದು ಆಗುಂಬೆ, ಇನ್ನೊಂದು ಕಾರ್ಕಳ, ಇನ್ನೊಂದು ಯಜಮಾಡಿ, ಇನ್ನೊಂದು ತಲಪಾಡಿ, ಇನ್ನೊಂದು ಶಿರಾಡಿ, ಇನ್ನೊಂದು ಗುಂಡ್ಯ, ಇನ್ನೊಂದು ಸಂಪಾದಿ. ಈ 7 ಚೆಕ್ ಪೋಸ್ಟ್ ಇರುವಂಥ ಮುಖ್ಯಸ್ಥರು ಯಾರಿದ್ದಾರೆ ಅವರು ಮತ್ತು ನಮ್ಮ ನೋಡಲ್ ಅಧಿಕಾರಿ ಸಂಪರ್ಕದಿಂದುಕೊಂಡು ಯಾವಾಗ ಅಲ್ಲಿಂದ ಬರ್ತಾರೆ ಅದು ಮಂಗಳೂರು ಕ್ಷೇತ್ರದ ಈ ಒಂದು ಗ್ರಾಮಕ್ಕೆ ಅಂತ ಹೇಳಿದ ತಕ್ಷಣ ಅಲ್ಲಿಂದಲೇ ಮಾಹಿತಿ ನಮ್ಮ ನೋಡಲ್ ಅಧಿಕಾರಿ ಎಷ್ಟು ಜನ ಬರ್ತಾ ಇದ್ದಾರೆ ಅವ್ರಿಗೆ ಕೂಡ ಮಾಹಿತಿ ಕೊಡ್ತಾರೆ, ನೀವು ಈ ಕೇಂದ್ರಕ್ಕೆ ಹೋಗ್ಬೇಕಂತೇಳಿ. ಮತ್ತು ನಮ್ಮ ಅಧ್ಯಕ್ಷರ ಸದಸ್ಯರ ಒಂದು PDO ಪಂಚಾಯತ್ ಮಧ್ಯೆ ಒಂದು ವಾಟ್ಸಪ್ ಗ್ರೂಪ್ ಕೂಡ ಇವತ್ತು ಮಾಡಲಾಗಿದೆ. ಅದರ ಮುಖಾಂತರ ಯಾರು ಎಲ್ಲಿಗೆ ಬಂದರೂ ಕೂಡ ತಕ್ಷಣದ ಮಾಹಿತಿ ಅವರು ಚೆಕ್ ಪೋಸ್ಟ್ ಎಂಟರ್ ಆದ ತಕ್ಷಣವೇ ನಮ್ಮ ಒಬ್ಬರ ಅಧಿಕಾರಿ ಬಂದರೆ ಅವರು ಎಲ್ಲರಿಗೂ ಕೂಡ ಮಾಹಿತಿ ಕೊಡ್ತಾರೆ. ಈ ಒಂದು ಯಾಕಂತೇಳಿ ನಮ್ಮದು ಬೇಕಾದಷ್ಟು ಹಾಸ್ಟೆಲ್ ಇದೆ, ಬರುತ್ತಾ ಜನ ಇದ್ದಾರೆ, ಹುಡುಕಿ ಹೋಗಿ ಜಾಗ ಸಿಕ್ಕುವುದಿಲ್ಲ. ಇದು ಆಗಬಾರ್ದು ನಮ್ಮ ಉದ್ದೇಶದ ಈ ಒಂದು ಕೋಆರ್ಡಿನೇಷನ್ ನಾವು ಇವತ್ತು ಮೀಟಿಂಗ್ ಅದು ಮಾಡಿದ್ದೇವೆ. ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಮಳೆಗಾಲ ಆದರೂ ಕೂಡ ಇವತ್ತು ಬೇರೆ ಬೇರೆ ಸಮಸ್ಯೆ ಇದ್ದರೂ ಕೂಡ ಎಲ್ಲ ಸಹಕಾರ ಕೊಟ್ಟದಕ್ಕೆ ನನ್ನ ವಿಶೇಷವಾದ ಅಭಿನಂದನೆ ಕೃತಜ್ಞ ನಾನು ಇವತ್ತು ಸಲ್ಲಿಸ್ತೇನೆ. ಇದೇ ರೀತಿ ನಾವು ಬಂಟ್ವಾಳದ ನಮ್ಮಲ್ಲಿ ಬರುವವರಿಗೆ PA ಕಾಲೇಜಿನಲ್ಲಿ ಈಗಾಗಲೇ ಒಂದು ಬ್ಲಾಕ್ ಅನ್ನು ಗುರುತಿಸಲಾಗಿದೆ. ಬಂಟ್ವಾಳ ನಮ್ಮ 10 ಗ್ರಾಮದವರು ಯಾರು ಬಂದರೂ ಕೂಡ ನಮ್ಮ ಕ್ಷೇತ್ರದವರನ್ನು ಫಸ್ಟ್ ನೇರವಾಗಿ ನಮ್ಮ PA ಕಾಲೇಜಿಗೆ ಇವತ್ತು ಕ್ವಾರಂಟೈನ್ ಮಾಡುವಂಥದ್ದು. ಅಲ್ಲ, ಅದು ನೆಕ್ಸ್ಟಿಗೆ. ಈಗ ಫಸ್ಟ್ ಒಂದು ಅದು ಅಷ್ಟು ಸಾಕು ನಮ್ಗೆ. ಈಗ ಅವಾಗ ಜಾಸ್ತಿ ಆಗ್ತದೆ, ಅವಾಗ ಬೇರೆ ಬೇರೆ. ಅದರ ನಂತರ ಇದು ಮೊದಲ ಹಂತದ್ದು. ಇದೊಮ್ಮೆ ಸ್ಟಾರ್ಟ್ ಆದ ನಂತರ ಎಲ್ಲ ಕೂಡ ಫಿಲ್ ಆಗ್ತಾ ಬರೋ ಸಂದರ್ಭ ಅಗತ್ಯ ಬಂದರೆ ನಾವು ಪ್ರೈವೇಟ್ ಹಾಸ್ಟೆಲ್ಸ್, ಪ್ರೈವೇಟ್ ಹೋಟೆಲ್ ಮತ್ತು ಶಾಲೆಗಳಲ್ಲಿ, ಯಾಕೆ ನಮಗೆ ಅಲ್ಲಿ ಮೂಲಭೂತ ಸೌಕರ್ಯ ಇರುವಂಥ, ಯಾಕಂದರೆ ಒಂದೊಂದು ಸಿಂಗಲ್ ರೂಮ್ ಬೇಕು, ವಿಚಾರ ಬೇಕು, ಅದಕ್ಕಾಗಿ ನಾವು ಇವತ್ತು ಕೊಡ್ತೇವೆ.
ಮತ್ತೆ ಕೆಲವರು ಬರೋರು ಹೇಳ್ತಾರೆ ನಮ್ಮ ಹತ್ರ ಸ್ವಂತ ಮನೆ ಖಾಲಿ ಮನೆ ಇದೆ, ನಾವು ಅಲ್ಲಿ ನಿಲ್ತೇವೆ, ನಾವು ಅಲ್ಲಿ ಕ್ವಾರಂಟೈನ್ ಆಗ್ತೇವೆ ಅಂತೇಳಿ. ಏನು ತೊಂದರೆ ಇಲ್ಲ. ಕಾನೂನು ಏನಂತ ಹೇಳಿದರೆ ನಿಮ್ಮ ಮನೆ ನೀವು ಕ್ವಾರಂಟೈನ್ ಕೊಡದಿದ್ದರೆ ಸಂತೋಷ. ನಿಮ್ಮ ಮನೆಯನ್ನು ಸಂಪೂರ್ಣವಾಗಿ ನಮ್ಮ ಜಿಲ್ಲಾಧಿಕಾರಿ ಮತ್ತು ತಹಶೀಲ್ದಾರ್ಗೆ ಹ್ಯಾಂಡ್ ಓವರ್ ಮಾಡಿ ನೀವು ಬಂದಾಗ 14 ದಿವಸ ನೀವು ನಿಲ್ಬಹುದು. ಆದ ನಂತರ ನೀವು ನೆಗೆಟಿವ್ ಆಗಿ ನೀವು ಬೇರೆ ಕಡೆಗೆ ಹೋಗಬೇಕು, ಅಲ್ಲಿಗೆ ಬೇರೆಯವರು ಬರ್ತಾರೆ ಈ ಕ್ವಾರಂಟೈನ್ ಪೀರಿಯಡ್ ಮುಗಿಯೋ ತನಕ. ಸೊ ಅಂಥ ಮನೆಗಳು ಯಾರಿದ್ರು ಕೂಡ ಖಂಡಿತವಾಗಿ ಅವರಿಗೆ ಕೊಡ್ಬೋದು ಆಯ್ತು. ಮತ್ತು ಅಲ್ಲಿ ಅವರ ಅಡ್ಪಗಳಾದ ನಂತರ ಬೇರೆಯವರಿಗೆ ಬರ್ತದೆ. ಇಟ್ ಇಸ್ ಕ್ವಾರಂಟೈನ್ ಪ್ಲೇಸ್ ಅಂತೇಳಿ ಒಂದು ಗುರುತಿಸ ಆಗ್ತದೆ. ಯಾವುದು ಲಿಮಿಟೆಡ್ ಬಾಡಿಗೆ ಕೂಡ ಸಿಗ್ತದೆ. ಮತ್ತೆ ನಾನು ಊರವ್ರಿಗೆ ಹೇಳೋದಿಷ್ಟೇ, ದಯವಿಟ್ಟು ಯಾರು ಕೂಡ ಗಾಬರಿಗಳು ಹೊಡೆದು ಬೇಡ. ದಯವಿಟ್ಟು ಎಲ್ಲಿಂದ ಬಾಂಬೆಯಿಂದ ಬಂದ ಹೆದರಿಕೆಯಿಂದ ಅವ್ರು ಬೇಡ ಇವ್ರು ಬೇಡ ಅಂತ ಎಲ್ಲೊಂದು ಯಾರು ಕೂಡ ಕೆಲಸ ಆಗಬಾರ್ದು. ಇದು ಮಾನವೀಯತೆ ಮತ್ತು ಕರುಣೆಯನ್ನು ತೋರಿಸುವಂಥ ಕಾಲ. ನಾನು ಇವತ್ತು ಅವರಿದ್ದಾರೆ ಬಾಂಬೆ, ನಾನು ಬಾಂಬೆಯಲ್ಲಿ ಬಾಕಿ ಆಗ್ತಿದ್ರೆ, ನನ್ನ ಮಕ್ಕಳು ಬಾಕಿ ಆಗ್ತಿದ್ರೆ ಬರಬೇಕಲ್ಲ. ಬಂದಾಗ ಊರಿನವ್ರು ಬರಬೇಡಿ ಅಂತೇಳಿ ಯಾರು ಕೂಡ ಆ ರೀತಿ ಯಾರು ಕೂಡ ಮಾತಾಡಬಾರ್ದು. ಮುಂಜಾಗ್ರತೆ ವಹಿಸ್ಕೊಂಡ್ರೆ ಆಯ್ತು. ಅವ್ರು ಹೊರಗೆ ಬರದಿದ್ರೆ ಆಯಿತು. ನಮಗೆ ಆದಷ್ಟು ಸಹಕಾರ ಕೊಡಬೇಕು. ಯಾಕಂತೇಳಿ ಇವತ್ತಿನ ಕಾಲಘಟ್ಟದಲ್ಲಿ ಎಷ್ಟು ಭಯಭೀತರಾಗಿದೆ ಅಂತ ಹೇಳಿದರೆ ಸ್ವಂತ ತಾಯಿಯ ಮತದೇವ ಬೇಡ ಅಂತ ಇರುವಂಥ ಪರಿಸ್ಥಿತಿ ಬಂದು ಬಿಟ್ಟಿದೆ. ಇದೆಲ್ಲವೂ ಕೂಡ ಅರ್ಥ ಇಲ್ಲದಂಥ ಒಂದು ವಿಚಾರ. ಅಷ್ಟು ಡೇಂಜರ್ ಇದ್ದರೆ ಆಸ್ಪತ್ರೆ ಡಾಕ್ಟರ್ ಮತ್ತು ನರ್ಸಸೇ ಕೆಲಸ ಮಾಡೋದು, ಆ ಗಂಟಲು ದ್ರವ ತೆಗೆಯೋಣ ಹೇಗೆ ಮಾಡೋದು? ಯಾರು ಕೂಡ ನಮಗೆ ಹೆದರಿಕೆ ಮನೆಯಲ್ಲಿ ಕೂತ್ಕೊಂಡ್ರೆ ಮತ್ತೆ ನಮ್ಮ ನೋಡುವರು ಯಾರು? ಸೊ ಇದೆಲ್ಲ ಕೂಡ ಜನ ಸಹ ಅರ್ಥ ಮಾಡಿಕೊಳ್ಬೇಕು. ಹೆದರ್ಬೇಡಿ ಅಥವಾ ನೀವು ರೋಗಿಯನ್ನು ಇದು ಮಾಡಲಿಕ್ಕೆ ಹೋಗಬೇಡಿ. ಅವ್ರು ಸ್ವಲ್ಪ ಧೈರ್ಯ ಕೊಡಿ, ದೂರದಿಂದಲೇ ಆತ್ಮವಿಶ್ವಾಸ ಕೊಡಿ ಇದಕ್ಕೆ. ಮತ್ತು ಮಾನವೀಯತೆಯಿಂದ ಮುಂಜಾಗ್ರತೆ ವಹಿಸಿಕೊಳ್ಳಬೇಕು. ಮತ್ತು ಯಾರು ಕ್ವಾರಂಟೈನ್ ಆಗ್ತಾರೆ ಅವ್ರಿಗೂ ಆಲೋಚನೆ ಮಾಡಬೇಕು. ಈ ಭಯದ ವಾತಾವರಣ ಊರವರೆಲ್ಲ ಸಹಕಾರ ಕೊಟ್ಟಿದ್ದಾರೆ, ನಾನು ಕೂಡ ಜಾಗ್ರತೆಯಿಂದ ಇರಬೇಕಂತೇಳಿ. ಮತ್ತೆ ಅವರು ಕ್ವಾರಂಟೈನ್ ಜಾಗ ಬಿಟ್ಟು ಎಲ್ಲಿಯಾದ್ರೂ ಹೊರಗೆ ಸುತ್ತಾಡೋದಿದ್ರೆ ಮತ್ತೆ ಪೊಲೀಸ್ ಸ್ಟೇಷನ್ ಅವರು ಕ್ವಾರಂಟೈನ್ ನೆಕ್ಸ್ಟ್ ಇಲ್ಲಿ ಇರುವುದಿಲ್ಲ. ಇದನ್ನೆಲ್ಲ ಕೂಡ ಬಹಳ ಸ್ಪಷ್ಟವಾಗಿ ನಾವು ಅನುಷ್ಠಾನ ಮಾಡಲಿಕ್ಕೆ ನಾವು ಇವತ್ತು ಹೋಗ್ತೇವೆ. ಕಿನ್ಯ, ತಲಪಾಡಿ, ಹರೇಕಳ, ಪಾವೂರು, ಮಂಜನಾಡಿ, ಅಂಬ್ಲಮಗರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರು ಸಭೆಟು ಪಾಲ್ಪಡೆದು ತಂಗಲ ಸಲಹೆ ಸೂಚನೆ ಕೊರಿಯರು. ರೆಡಿ ಮಾಡಿದ್ದೇವೆ, ಆಫೀಸಲ್ಲಿ ಇರ್ತಾರೆ ಪಕ್ಕ ಎಲ್ಲ ಜವಾಬ್ದಾರಿ ಹೌದು ಪಂಚಾಯತಲ್ಲಿ. ಹಾಸ್ಟೆಲಲ್ಲಿ ಈಗಾಗಲೇ ನಾವು 9 ಜನವನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಹೌದು ಸರ್. ಅದಲ್ಲದೆ ಯೂನಿವರ್ಸಿಟಿಯಲ್ಲಿ ಈಗಾಗಲೇ 9 ಜನ ಹುಬ್ಬಳ್ಳಿಯಿಂದ ಬಂದವರು ಈಗಾಗಲೇ ಅಲ್ಲಿದ್ದಾರೆ. ಅಲ್ಲಿ ರೂಮ್ ಅವೈಲಬಿಲಿಟಿ ಇದೆ ಸರ್. ಅಲ್ಲಿ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ, ಅದಕ್ಕೆ ನಮಗೆ ಕರೆದಿಲ್ಲ. ಈಗ ಅಬ್ಜೆಕ್ಷನ್ ಎಲ್ಲಿ? ಅಲ್ಲಿ ವಾಲಿಡ್ ಐಬದಲ್ಲಿ ಅವರ ಅವರಲ್ಲ, ಅಲ್ಲಿ ಲೋಕಲ್ಸ್. ಮತ್ತೆ ಅಲ್ಲಿ ಜನಸ ಜಾಸ್ತಿ. ಈ ದೇಶದಲ್ಲಿ ಅಬ್ಜೆಕ್ಷನ್ ಇಲ್ಲದೆ ಏನಾಗಲಿಲ್ಲ ಅಲ್ಲ, ಜನ ಜಾಸ್ತಿ ಆಗಿದೆ. ಇನ್ನೊಂದು ಸೆಂಟರ್ ಬೇಕು, ಸ್ಕೂಲ್ ಇಲ್ಲ, ಸ್ಕೂಲ್ ಒಂದು ಮಾಡಿಕೊಟ್ರೆ ಒಳ್ಳೆಯದು. ಬೇಡ ಅಲ್ಲಿ ಜನ ಇನ್ನೂ ಸಹ ಬರ್ತಾ ಇದ್ದಾರೆ. ಸ್ಕೂಲ್ ಯಾವುದು? ಅಲ್ಲಿ ಕಿನ್ಯದಲ್ಲಿ ಯಾವುದಾದ್ರು ಕಳನಿಂಗೆ ಸ್ಕೂಲ್ ಮತ್ತು ಉಪ್ಪುರ ಸ್ಕೂಲ್ ಇದೆ. ಹಂಗಂದ್ರೆ ಟಾಯ್ಲೆಟ್ ವ್ಯವಸ್ಥೆ ಇದೆ, ಅಲ್ಲಿ ಅಟ್ಯಾಚ್ಮೆಂಟ್ ಇಲ್ಲ ಒಂದು. ಎರಡನೇದಾಗಿ ಸುತ್ತಮುತ್ತಲಿನ ಮನೆಗಳಿದೆ, ಅದರಲ್ಲಿ ಅಬ್ಜೆಕ್ಷನ್ ಒಂದು ವಾಯುದೇವದಲ್ಲಿ ಕಳೆದ ಒಂದು ಬಂದು 8 ಜನ ಫುಲ್ ಆಗಿದೆ ವಾಯುದೇವದಲ್ಲಿ. ಇವತ್ತು 3 ಜನ ಒಬ್ಬರಿಂದ ನಡೆಸುವಂತ ಬರ್ತಾ ಇದ್ದಾರೆ ಅವರು. ಅವರಿಗೋಸ್ಕರ ರೆಡ್ ಝೋನ್ ಗ್ರೀನ್ ಝೋನ್ ಇಲ್ಲ, ಅವ್ರಿಗೆ ಎದುರಿಗೆ ಸಾಯಿ ಕೇಸ್ ಜಾಸ್ತಿ ಮಾಡಿರೋ ಜಾಗದಲ್ಲಿ ಪಾಸಿಟಿವ್ ಆಗಿ ಬಂದರೆ ಆ ಜಾಗವನ್ನ ಸೀಲ್ ಡೌನ್ ಮಾಡ್ತಾರೆ ಅನ್ನುವಂಥದ್ದು ಒಂದು ಡೌಟ್ ಇದೆ. ಪಾಸಿಟಿವ್ ಬಂದ್ರೆ ಜನರಲ್ ಆತಂಕ, ನಮ್ಮ ಈಚೆ ಬಂದ್ ಮಾಡ್ತಾರೆ, ಟೋಟಲ್ ಮಾಡ್ತಾರೆ, ಆ ಥರ ಮಾಡ್ತಾರೆ ಅಂತ ಮಾತ್ರ ಆತಂಕ ಇದೆ. ಈದ್ ಜಾಗೆಗೂ ನೋಡಲ್ ಅಧಿಕಾರಿಯಾದ ಬೆಳ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೃಷ್ಣ ನಾಯಕ್ ಅರೆಗೂ ಜವಾಬ್ದಾರಿ ವಹಿಸ್ತಾರೆ. ನಮ್ಮ ಪರ ಊರಿಂದ ಬರುವಂತಹ ನಮ್ಮ ಊರಿನವರು ಯಾರು ಪರ ಊರಲ್ಲಿ ಬಾಕಿಯಾಗಿದ್ದಾರೆ ಅವ್ರು ಯಾರು ಇಲ್ಲಿಗೆ ಬಂದಾಗ ಅವರಿಗೆ ಕಾನೂನು ಪ್ರಕಾರ ಕ್ವಾರಂಟೈನ್ ಆಗಬೇಕು. ಆ ಕ್ವಾರಂಟೈನ್ ವ್ಯವಸ್ಥೆ ಮಾಡಲಿಕ್ಕೆ ಬೆಳ್ಮ ಗ್ರಾಮ ಪಂಚಾಯತ್ ಇದು ನೋಡಲ್ ಕೇಂದ್ರ. ಇದಕ್ಕೆ ನೋಡಲ್ ಅಧಿಕಾರಿಯಾಗಿ ಇಲ್ಲಿಯ PDO ಇದರಲ್ಲಿ ಇಲ್ಲಿ 24 hours ಇದು ಓಪನ್ ಇರ್ತದೆ. ನಿಮಗೆ ಯಾರಾದರೂ ಫೋನ್ ಬಂದರೆ ಯಾರಿಗಾದರೂ ಕೂಡ ಇಲ್ಲಿಂದ ಬರ್ತಾರಂತ ಹೇಳಿ ಅವ್ರು ಎಲ್ಲಿ ಅಂತ ಕೇಳಿ ನಮ್ಮ ಊರಿಗೆ, ಈ ಊರು ಸುತ್ತಮುತ್ತಲು ಅವ್ರು ಆಗಿದ್ರು ಹೊರಗಿದ್ರು ಕೂಡ ಬೆಳ್ಮ ಗ್ರಾಮ ಪಂಚಾಯತ್ ಬರಲಿಕ್ಕೆ ಎಂಟ್ರ್ ಮಾಡಲಿಕ್ಕೆ ಹೇಳಿ. ಇಲ್ಲಿ ಅವ್ರು ಇಲ್ಲಿ ಬಂದು ಎಂಟ್ರ್ ಮಾಡಿದಾಗ ಇಲ್ಲಿಂದ ಅವರು ಫೈಲ್ ನೋಡಿ ಅಲರ್ಟ್ ಮಾಡ್ತಾರೆ.
ಹೇಗೆಂದರೆ ಮಹಿಳೆಯರು ಬಂದರೆ ಅಲ್ಲಿಗೆ ಕಳಿಸ್ತಾರೆ, ಮತ್ತು ಅಲ್ಲಿ ವಾಚ್ಮ್ಯಾನ್ಗೆ ಫೋನ್ ಮಾಡಿ ಹೇಳ್ತಾರೆ ನೋಡಿ ಇಬ್ಬರು ಬರ್ತಾರೆ ಅಂತೇಳಿ. ಇವರು ಅಲ್ಲಿಗೆ ಹೋದರೆ ಆಯಿತು. ಇನ್ನೊಂದು ಕಡೆ ಅವರಿಗೆ ಪಟ್ಟಿರ್ತದೆ ನಮ್ಮ ಯಾವ ಯಾವ ಹಾಸ್ಟೆಲ್ ಎಷ್ಟು ಜನ ಕೆಪಾಸಿಟಿ ಖಾಲಿ ವೇಕೆನ್ಸಿ ಅಂತ, ಅದು ಫಾರ್ಮೇಟ್ ಮಾಡಬೇಕು ಇವರೇ. ಎಷ್ಟು ಹಾಸ್ಟೆಲ್ಸ್ ಎಷ್ಟು ರೂಮ್ಸ್ ಇದೆ ಅದನ್ನು ಟಿಕ್ ಮಾಡಬೇಕು, ಎಷ್ಟು ಇದೆ ಎಷ್ಟು ಬಾಕಿ ಇದೆ ಅಂತೇಳಿ, ಎಷ್ಟು ಖಾಲಿ ಇದೆ ಅಂತೇಳಿ. ಅದಕ್ಕೆ ಅನುಗುಣ ಒಂದೊಂದನ್ನೇ ಫಿಲ್ ಮಾಡಿ. ಈಗ ಒಂದು 10 ಕೆಪಾಸಿಟಿ ಇದ್ರೆ ಅಲ್ಲಿ 5 ಇದ್ರೆ ನೆಕ್ಸ್ಟ್ 10 ಆಗೋ ತನಕ ಅಲ್ಲಿಗೆ ಕಳಿಸ್ಬೇಕು, ಒಂದೇ ಹಾಸ್ಟೆಲಿಗೆ 10 ಹಾಸ್ಟೆಲ್ ಕಳಿಸಲ್ಲ. ಅದಾದ ನಂತರ ಸೆಕೆಂಡ್ ಹಾಸ್ಟೆಲ್ ತಗೊಳ್ಬೇಕು. ಮತ್ತೆ ಅವ್ರಿಗೆ ಹೋಗುವಾಗ ವಿಚಾರ ಬಹಳ ಸ್ಪಷ್ಟವಾಗಿ ಇರಬೇಕು, ಈ ರೀತಿ ಇದೆ ಅಂತೇಳಿ. ಮತ್ತೆ ಇಲ್ಲಿ ಏನು ಒಂದು ಮಾಹಿತಿ ಕೇಳಿದ್ರೆ ಇಲ್ಲಿ ಒಂದು ಫೋನ್ ನಂಬರ್ ಕೂಡ ಕೊಟ್ಟಬೇಕು.